ತಿಪಟೂರು ನಗರದ ಹಳೆ ಬಸ್ ನಿಲ್ದಾಣ ಮುಂಭಾಗದ ನಗರಸಭಾ ಮಳಿಗೆಯಲ್ಲಿ ಕರ್ನಾಟಕ ಸರ್ಕಾರದ ಬಹು ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕರ್ನಾಟಕ ಒನ್ ಸಮಗ್ರ ನಾಗರಿಕ ಸೇವಾ ಕೇಂದ್ರವನ್ನು ಶಾಸಕ ಕೆ ಷಡಕ್ಷರಿ ಉದ್ಘಾಟನೆ ಮಾಡಿದರು. ವೈದ್ಯರಾದ ಡಾಕ್ಟರ್ ಜಿಬಿ ವಿವೇಚನ್ ಮತ್ತು ಡಾಕ್ಟರ್ ಜಿಎಸ್ ಶ್ರೀಧರ್, ಈ ಆಡಳಿತ ಇಲಾಖೆಯ ಸಂಯೋಜನಾ ಅಧಿಕಾರಿಗಳಾದ ಉಮೇಶ್ ಎಲ್ ಸುರೇಶ್, ಎಆರ್ಟಿಒ ಸುಧಮನಿ, ಸಿಡಿಪಿಒ ಅಶೋಕ್, ಬೆಸ್ಕಾಂ ಎಡಬ್ಲ್ಯೂ ಮನೋಹರ್, ಗ್ರೇಡ್ 2 ತಹಶೀಲ್ದಾರ್ ಜಗನ್ನಾಥ್, ಶಿರಸ್ತೇದಾರ್ ರವಿಕುಮಾರ್, ಕೆಎಂಎಫ್ ನಿರ್ದೇಶಕ ಮಾದಿಹಳ್ಳಿ ಪ್ರಕಾಶ್, ಪತ್ರಕರ್ತ ಬಿಟಿ ಕುಮಾರ್, ಕರ್ನಾಟಕ ಒನ್ ಇದರ ರೋಹನ್ ರಾಜ್, ಎಐಟಿಯುಸಿ ಗೋವಿಂದರಾಜ್, ಮುಖಂಡರಾದ ಶಾಂತಪ್ಪ ಮತ್ತು ಲೋಕನಾಥ್ ಸಿಂಗ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಆನಂದ ತಿಪಟೂರು. ಎಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ.